ಚರಂಡಿಗಳು ಓಪನ್ ಆಗಿದೆ. ಈ ಓಪನ್ ಇರುವಂಥ ಚರಂಡಿಯಲ್ಲಿ ನೀರು ನಿಲ್ತದೆ. ಅದರಿಂದಾಗಿ ಈ ಪ್ರದೇಶದಲ್ಲಿ ಸ್ವಲ್ಪ ದುರ್ವಾಸನೆ ಬರ್ತದೆ. ಅದರ ಜೊತೆಗೆ ಅದು ಸೊಳ್ಳೆಗಳನ್ನು ಬೆಳೆಸುವಂಥ ಒಂದು ತಾಣ ಕೂಡ ಆಗಿದೆ. ಈ ಎಲ್ಲವನ್ನು ಅನುಲಕ್ಷಿಸಿ ನಾವು ಈ ಎಲ್ಲವನ್ನು ಸರಿ ಮಾಡಬೇಕು. ಅದರ ಜೊತೆಗೆ ಕೊಂಬೆಟ್ಟಿಗೆ ಹೋಗುವ ರೋಡ್ ಕೂಡ ಅದು ತುಂಬ ಅಲ್ಲಿಂದ ವಾಹನಗಳು ಬರ್ತದೆ, ವಾಹನಗಳು ಹೋಗ್ತದೆ. ಎಲ್ಲವನ್ನ ಪರಿಗಣಿಸಿಕೊಂಡು ಇಲ್ಲಿ ಒಂದು ರೋಡ್ ವೈಡನಿಂಗ್ ಮಾಡಬೇಕು ಅನ್ನುವ ನೆಲೆಯಲ್ಲಿ ಸುಮಾರು 50 ಲಕ್ಷ ರೂಪಾಯಿಯ ಒಂದು ಯೋಜನೆಯನ್ನು ಇಲ್ಲಿ ತಯಾರಿಸಲಾಯಿತು. ಅದರ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಾವಿವತ್ತು ಇಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಯೋಜನೆಯನ್ನು ತಯಾರಿಸುವ ಸಂದರ್ಭದಲ್ಲಿ ನಮ್ಮ ಪುತ್ತೂರಿನ ನೆಚ್ಚಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರ ಜೊತೆಗೆ ಸಮಾಲೋಚನೆಯನ್ನು ಮಾಡಿಸಿ ಅವರ ಜೊತೆಗೆ ಸ್ಥಳ ಪರಿಶೀಲನೆಯನ್ನು ಮಾಡಿ ಆಮೇಲೆ ಈ ಎಲ್ಲ ಒಟ್ಟು ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಬಂಧುಗಳೇ, ನಮ್ಮ ನಗರ ಯೋಜನಾ ಪ್ರಾಧಿಕಾರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸೆಸ್ಸಿನ ರೂಪದಲ್ಲಿ ಸಂಗ್ರಹಣೆಯಾದಂತಹ ಒಂದು ದೊಡ್ಡ ಮೊತ್ತ ನಮ್ಮ ನಗರ ಯೋಜನಾ ಪ್ರಾಧಿಕಾರದಲ್ಲಿದೆ. ನಮ್ಮದು ಕೂಡ ಅಲ್ಲ, ನಮ್ಮದು ಪುತ್ತೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲ, ನಮ್ಮದು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರ. ಅಂದರೆ ನಮ್ಮ ಫಂಡನ್ನು ನಮಗೆ ಖರ್ಚು ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಏನನ್ನು ಖರ್ಚು ಮಾಡಬೇಕಿದ್ರೂ ಸರ್ಕಾರದ ಅನುಮತಿಯನ್ನು ಪಡೆದು ಖರ್ಚು ಮಾಡಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ, ಬೆಂಗಳೂರಿನಲ್ಲಿ ನಮ್ಮ ಊರಿನ ಪ್ರತಿನಿಧಿಯಾಗಿ ಕೆಲಸ ಮಾಡುವಂತಹ ಶಾಸಕರು ನಮ್ಮ ಅಶೋಕ್ ಕುಮಾರ್ ರೈ ಅವರು ಬಹಳ ದೊಡ್ಡ ಪ್ರಧಾನ ಪಾತ್ರವನ್ನು ಇಲ್ಲಿ ವಹಿಸ್ತಾರೆ. ಇಲ್ಲಿ ನಮ್ಮ ಫೈಲ್ಗಳು ಬೆಂಗಳೂರಿನಲ್ಲಿ ಅದು ಮೂವ್ ಆಗಬೇಕಾದ್ರೆ ಅದರ ಹಿಂದೆ ಶಾಸಕರು ಕೆಲಸ ಮಾಡಬೇಕಾಗ್ತದೆ. ನಾವು ಹೋದರೆ ಸಾಕಾಗುವುದಿಲ್ಲ. ಶಾಸಕರ ಪ್ರಯತ್ನದ ಫಲದಿಂದಾಗಿ ಮತ್ತು ನಮ್ಮ ಬೂಡಾದ 3 ಜನ ಸದಸ್ಯರು, ಬೂಡಾದ ಸದಸ್ಯ ಕಾರ್ಯದರ್ಶಿಯವರು, ಇವರೆಲ್ಲರ ಒಟ್ಟು ಪ್ರಯತ್ನದ ಫಲವಾಗಿ ಇವತ್ತು 50 ಲಕ್ಷ ರೂಪಾಯಿಯ ಒಂದು ಅನುದಾನವನ್ನು ಈ ಭಾಗಕ್ಕೆ ಇಟ್ಟು ಇಲ್ಲಿನ ಒಂದು ಬದಲಾವಣೆ, ಇಲ್ಲಿನ ಒಂದು ಪರಿಸರದ ಅಭಿವೃದ್ಧಿ ಮಾಡುವುದಕ್ಕೆ ಸಹಕಾರ ಆಯಿತು. ಸಹಜವಾಗಿ ನಗರಸಭೆ ಇದರ ಕೆಲಸವನ್ನು ಮಾಡ್ತದೆ. ನಮಗೆ ನೇರ ಖರ್ಚು ಮಾಡಲಿಕ್ಕೆ ಆಗುವುದಿಲ್ಲ. ಹಣವನ್ನು ನಾವು ನಗರಸಭೆಗೆ ಕೊಡ್ತೇವೆ, ನಗರಸಭೆ ಇದನ್ನು ಮಾಡ್ತದೆ. ಅದೇ ರೀತಿ ಇವತ್ತು 50 ಲಕ್ಷ ರೂಪಾಯಿಗಳದ್ದು ಟೆಂಡರ್ ಆಗಿದೆ. ಮುಂದಿನ ಕೆಲಸದಲ್ಲಿ ದಿವಸಗಳಲ್ಲಿ ಇಲ್ಲಿ ಕೆಲಸ ಆರಂಭ ಆಗ್ತದೆ. ಆದ್ಮೇಲೆ ಸುಮಾರು ಈ ಕಡೆಗೆ ನೋಡಿದರೆ ದೊಡ್ಡ ಚರಂಡಿ ಇದೆ, ಓಪನ್ ಚರಂಡಿ. ಇಲ್ಲಿ ನಾವು ಸುಮಾರು 6 ಫೀಟ್ ಆಳದ ಮತ್ತು 11 ಫೀಟ್ ಅಗಲದ ಒಂದು ಹೊಸ ಚರಂಡಿಯನ್ನು ನಿರ್ಮಾಣ ಮಾಡ್ತೇವೆ. ಕಾಂಕ್ರೀಟಿನ ಗೋಡೆಗಳನ್ನು ಕಟ್ಟಿ ಅದು ಸುಮಾರು 12 ಇಂಚು ದಪ್ಪದ ಒಂದು ಗೋಡೆ ಆ ಕಡೆಗೂ ಮತ್ತು ಈ ಕಡೆಗೆ. ಆಮೇಲೆ ಇದರ ಮೇಲೆ 10 ಇಂಚು ದಪ್ಪದ ಸ್ಲ್ಯಾಬನ್ನು ಮುಚ್ಚಿ ನಾವು ಆ ಕಡೆ ಕೂಡ ಎಲ್ಲಿಂದ ಸೋಜಾ ಅವರ ಬಿಲ್ಡಿಂಗ್ ಇದೆ ಆ ಕಡೆಯಿಂದ ಇಲ್ಲಿ ಈ ಕಡೆ ಇರುವ ಎಲ್ಲ ಓಪನ್ ಇರುವಂಥ ಎಲ್ಲ ಚರಂಡಿಯನ್ನು ಮುಚ್ಚಿ ಇಲ್ಲಿ ಮುಂದಕ್ಕೆ ಆರೋಗ್ಯಕ್ಕೆ ಕೂಡ ಇಲ್ಲಿನ ಪರಿಸರ ಉತ್ತಮ ಆಗುವಂಥ ಕೆಲಸವನ್ನು ನಾವು ಇದರಲ್ಲಿ ಕೈಗೆತ್ತಿಕೊಳ್ಳಿಕ್ಕಿದ್ದೇವೆ. ನಗರಸಭೆ ಇಂಜಿನಿಯರ್ಗಳ ಉಸ್ತುವಾರಿಯಲ್ಲಿ ಈ ಕೆಲಸ ಆಗಲಿಕ್ಕಿದೆ. ಇಂತಹ ಒಂದು ಮಹತ್ವಪೂರ್ಣವಾದಂತಹ ಭವಿಷ್ಯಕ್ಕೆ ಬಹಳ ಉಪಯೋಗಕಾರಿಯಾದಂತಹ ಈ ಕಾಮಗಾರಿಯನ್ನು ನಿಮ್ಮೆಲ್ಲರ ವಿಶ್ವಾಸದಿಂದ ಮತ್ತು ಶಾಸಕರ ಬೆಂಬಲದಿಂದ ನಾವು ಇಲ್ಲಿ ಕೈಗೆತ್ತಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಅಚ್ಚುಮೆಚ್ಚಿನ ಶಾಸಕರು ಪುತ್ತೂರಿನ ಅಭಿವೃದ್ಧಿಯನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಇಲ್ಲಿ ಏನಾದರೂ ಸಾಧಿಸಿ ನಾನು ಹೋಗಬೇಕು ಅನ್ನುವಂಥ ನೆಲೆಗಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪುತ್ತೂರಿನ ಮೆಡಿಕಲ್ ಕಾಲೇಜಿನ ರೂವಾರಿಗಳಾದಂತಹ ಅಶೋಕ್ ಕುಮಾರ್ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಪುತ್ತೂರು ನಗರ ಅಭಿವೃದ್ಧಿ ಆಗ್ತಾ ಇರೋದು ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ನಮ್ಮ ಪೂಡದ ಅಧ್ಯಕ್ಷರು ಯಾವುದೆಲ್ಲ ಸರ್ಕಲ್ಗಳಿದೆ, ಎಲ್ಲೆಲ್ಲಿ ನಗರ ಅಭಿವೃದ್ಧಿಯ ಯಾವ ರೀತಿ ಆಗಬೇಕು, ಸರ್ಕಲ್ಗಳ ಮತ್ತು ಎಲ್ಲೆಲ್ಲಿ ತೊಂದರೆಗಿಡುವಂಥ ರಸ್ತೆ ಬರುವಂಥ ಜಾಗಗಳನ್ನು ಅಗಲೀಕರಣ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಒಂದು 2-3 ಜಾಗವನ್ನು ಗುರುತಿಸಿದ್ದಾರೆ. ಅದರಲ್ಲಿ ಮೊದಲಿಗೆ ನಾವು ಗುರುತಿಸುವಂಥದ್ದು ನಮ್ಮ ಕೊಂಬೆಟ್ಟು ಈ ಹಿಂದೆ ಮಯೂರ ಥಿಯೇಟರ್ ಇದ್ದಿರುವಂಥ ಜಾಗದಲ್ಲಿ ತುಂಬ ಅಡಚಣೆ ಆಗ್ತಾ ಇತ್ತು. ಒಂದು 2-3 ವಾಹನಗಳು ಕೂಡ ಆ ಗುಂಡಿಗೆ ಬಿದ್ದಂಥದ್ದನ್ನು ನೋಡಿದ್ದೇವೆ. ಈ ಭಾಗದ ಎಲ್ಲ ಏನು ವರ್ತಕರಿದ್ದಾರೆ ಅವರ ಬೇಡಿಕೆ ಇತ್ತು, ಅಲ್ಲಿ ಕೊಳಚೆ ನೀರು ಹರಿದು ಹೋಗ್ತದೆ, ಪಕ್ಕದ ಮನೆಯವರಿಗೆ ನಿವಾಸಿಗಳಿಗೆ ವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಒಂದು ಕಡೆಯಿಂದ ಆ ಕಡೆಯಿಂದ ವಾಹನಗಳು ಬರುವಾಗ
ಆ ಗುಂಡಿ ಅದಕ್ಕೆ ತಡೆಯನ್ನು ಕೊಡುವಂಥದ್ದಾಗ್ತದೆ. ರಾತ್ರಿ ಬಂದರೆ ದ್ವಿಚಕ್ರ ವಾಹನದಲ್ಲಿ ಬಂದವರಿಗೆ ಕೂಡ ಅದು ತೊಂದರೆ ಆಗ್ತದೆ ಅನ್ನುವ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ರು. ಆ ಪ್ರಕಾರ ಸುಮಾರು ಅದಕ್ಕೆ ಎಸ್ಟಿಮೇಟ್ ಮಾಡಿ ಸುಮಾರು 50 ಲಕ್ಷ ರೂಪಾಯಿಯಲ್ಲಿ ನಮ್ಮ ಪೂಡದ ಮುಖಾಂತರ ಆ ಚರಂಡಿಯನ್ನು ಅಭಿವೃದ್ಧಿ ಮಾಡುವಂಥದ್ದು ಮತ್ತು ಅಲ್ಲಿ ಅಗಲೀಕರಣ ಮಾಡುವಂಥ ಕೆಲಸವನ್ನು ಈಗ ಕೈಗೆತ್ತಿಕೊಂಡಿದ್ದೇವೆ. ಅದೇ ರೀತಿ ಅರುಣಾ ಥಿಯೇಟರ್ನ ಹತ್ರ ಈಗ ಏನು APMCಗೆ ಹೋಗುವಂಥ ರಸ್ತೆ ಇದೆ, ಅಲ್ಲಿಯೂ ಕೂಡ ಎಲ್ಲ ಅಲ್ಲಿ ವರ್ತಕರ ಹತ್ರ ಮಾತುಕತೆ ಮಾಡಿ ಅಲ್ಲಿ ಕೂಡ ರಸ್ತೆಯನ್ನು ಅಗಲೀಕರಣ ಮಾಡುವಂಥ ಪ್ರಸ್ತಾವನೆ ನಮ್ಮ ಮುಂದಿದೆ. ಹಂತ ಹಂತವಾಗಿ ಪುತ್ತೂರಿನಲ್ಲಿ ಎಲ್ಲೆಲ್ಲಿ ತೊಂದರೆಗಳಿದೆ, ವಾಹನ ಅಡಚಣೆಗಳಿದೆ, ಅದಕ್ಕೆ ಪೂರಕವಾಗಿ ಪೂಡದಲ್ಲಿ ಸುಮಾರು 10 ಕೋಟಿ ರೂಪಾಯಿಗಳ ಬೇರೆ ಬೇರೆ ಯೋಜನೆಗಳನ್ನು ಪೂಡದವರು ಈಗಲೇ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ದೇವಸ್ಥಾನದ ಕೆರೆ ಅಭಿವೃದ್ಧಿಗೆ 2,75 ಲಕ್ಷ ರೂಪಾಯಿ, ಆನಂತರ ಈಗ ತಾನೇ ದೊಡ್ಡ ಒಂದು ರಾಷ್ಟ್ರಧ್ವಜವನ್ನು ಹಾಕುವಂಥದ್ರಲ್ಲಿ ಸುಮಾರು 35 ಲಕ್ಷ ರೂಪಾಯಿ, ಈ ಕೆಲಸಕ್ಕೆ ಕಾಮಗಾರಿಗೆ ಸುಮಾರು 50 ಲಕ್ಷ ರೂಪಾಯಿ, ಆನಂತರ ನಮ್ಮ ಕ್ಲಾಕ್ ಟವರ್ 2 ಸರ್ಕಿಲ್ಗಳ ನಿರ್ಮಾಣ ಮಾಡಲಿಕ್ಕೆ, ಒಂದು ಬಳುವಾರಿನಲ್ಲಿ ಒಂದು ದರ್ಬೆಯಲ್ಲಿ ಸುಮಾರು 2 ಕೋಟಿ ರೂಪಾಯಿಗಳು, ಇನ್ನು ಒಂದಷ್ಟು ಬೇರೆ ಬೇರೆ ಒಂದು ನಮ್ಮ ಜೂನಿಯರ್ ಕಾಲೇಜಿನ ಗ್ರೌಂಡಿಗೆ ಒಂದು ಜಿಮ್ ಅನ್ನು ಮಾಡಲಿಕ್ಕೆ ಮತ್ತು ಅದಕ್ಕೆ ಲೈಟಿಂಗ್ ಅನ್ನು ಮಾಡಲಿಕ್ಕೆ ಕೂಡ ಪ್ರಸ್ತಾವನೆಯನ್ನು ಅದಕ್ಕೆ 2ಕ್ಕೆ ಸರ್ಕಾರಕ್ಕೆ ಕಳಿಸಿದೆ. ಅದಂದ್ರೆ ಬೇರೆ ಹೆಡ್ಡಿನಲ್ಲಿ ಇರುವುದರಿಂದ ಅದಕ್ಕೆ ಸರ್ಕಾರದ ಅನುಮತಿ ಬೇಕಾಗ್ತದೆ. ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ ಯುವಕರೆಲ್ಲ ರಾತ್ರಿ ಕೂಡ ಕ್ರಿಕೆಟ್ ಆಡುವಂಥ ವ್ಯವಸ್ಥೆಗೆ ಅದು ಜೋಡಣೆ ಆಗ್ತದೆ. ಮತ್ತೆ ಜಿಮ್ ಮಾಡೋರಿಗೆ ವಾಕಿಂಗ್ ಅಲ್ಲಿ ಬೇಕಾದಷ್ಟು ದಿವಸಕ್ಕೆ ಸುಮಾರು 300ರಿಂದ 400 ಜನ ಆ ಜೂನಿಯರ್ ಕಾಲೇಜ್ ಗ್ರೌಂಡಿನಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲಕ್ಕೆ ವಾಕಿಂಗ್ ಹೋಗ್ತಾರೆ. ಅರ್ಲಿ ಮಾರ್ನಿಂಗ್ ಇಂದ ಸಾಯಂಕಾಲ ರಾತ್ರಿ 8 ಗಂಟೆವರೆಗೆ ಅವರಿಗೆ ಲೈಟಿನ ವ್ಯವಸ್ಥೆ ಮತ್ತೆ ಲೈಟ್ ಹಾಕಿ ಕ್ರಿಕೆಟ್ ಆಡಲಿಕ್ಕೆ ವ್ಯವಸ್ಥೆ, ಮತ್ತೆ ಯುವಕರು ಏನಾದರೂ ಜಿಮ್ ಮಾಡಬೇಕಾದ್ರೆ ಅವ್ರಿಗೆ ಜಿಮ್ಮಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸುವಂತ ಕೆಲಸವನ್ನು ಇದರಲ್ಲಿ ಜೋಡಿಸಿಕೊಂಡಿದ್ದಾರೆ. ಒಟ್ಟು ಪುತ್ತೂರಿನ ಅಭಿವೃದ್ಧಿಗೆ ನಮ್ಮ ಅಧ್ಯಕ್ಷರು ಮತ್ತೆ ಒಳ್ಳೆಯ ತಂಡ ಈಗ ಪೂಡದಲ್ಲಿ ಇದ್ದಾರೆ. ಬೇಗ ಬೇಗ ಕೆಲಸಗಳು ಮಾಡ್ತಾರೆ. ಈಗ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಹೊಗಳ್ತೇವೆ, ಲೇಟ್ ಆದ್ರೆ ನೀವು ಬೈತೇವೆ. ಅದು ಸಿಂಪಲ್ ಇದ್ದದ್ದು. ಆದಷ್ಟು ಇನ್ನಷ್ಟು ಬೇಗ ಬಾಕಿದನ್ನೆಲ್ಲ ಕೆಲಸ ಮಾಡಿ ಇನ್ನೂ ಕೂಡ ಅವರೊಂದು 5 ಕೋಟಿ ರೂಪಾಯಿಗಳಷ್ಟು ಬೇರೆ ಬೇರೆ ಪೂಡಕ್ಕೆ ಸಂಬಂಧಪಟ್ಟಿರುವಂತಹ ಸರ್ಕಾರಿ ಜಾಗಗಳನ್ನು ಆಕ್ಷನ್ ಮಾಡಿ ಅದನ್ನು ಕೂಡ ಮಾಡುವಂತಹ ಕೆಲಸದಲ್ಲಿ ನಾವು ಎಲ್ಲ ಯೋಜನೆಗಳನ್ನು ಹಾಕೊಂಡಿದ್ದೀವಿ. ಇಷ್ಟುವರೆಗೆ ನಗರದ ಯೋಜನಾ ಪ್ರಾಧಿಕಾರ ಇತ್ತು, ಅದು ಇದೆಯಾ ಇಲ್ಲವೋ ಅಂತ ಗೊತ್ತಿರಲಿಲ್ಲ. ನಾನು ಅವರಿಗೆ ನಿಮಗೆ ಸ್ವಂತ ಬಿಲ್ಡಿಂಗ್ ಅನ್ನು ಕೂಡ ಕಟ್ಟಲಿಕ್ಕೆ ಹೇಳಿದ್ದೀನಿ. ನಾನು ನಗರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಸ್ವಂತ ಕಚೇರಿಗೆ ಕೂಡ ಇನ್ನು 1.5 ವರ್ಷದಲ್ಲಿ ನೀವು ಹೋಗಬೇಕು ಅಂತ ಹೇಳಿದ್ದೀನಿ. ಅದನ್ನು ಕೂಡ ಬಹುಶಃ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾರೆ ಅನ್ನೋ ವಿಚಾರವನ್ನು ಹೇಳಿ ಪುತ್ತೂರಿನ ಅಭಿವೃದ್ಧಿಗೆ ಎಲ್ಲ ಕೆಲಸಗಳು ಆಗ್ತದೆ. ಈಗ ನಾವು ಮುಂದೆ ತಾಲೂಕ್ ಪಂಚಾಯತು ಬಿಲ್ಡಿಂಗ್ ಸುಮಾರು 5.5 ಕೋಟಿ ರೂಪಾಯಿಯಲ್ಲಿ ಅದಕ್ಕೂ ಕೂಡ ಶಿಲಾನ್ಯಾಸವನ್ನು ಮಾಡಲಿಕ್ಕಿದ್ದೇವೆ. 100 ಕೋಟಿಯಷ್ಟು ರೂಪಾಯಿಯನ್ನು ಅನುದಾನಗಳನ್ನು ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ. ಅದನ್ನು ವಿವರವಾಗಿ ಮಾಧ್ಯಮದ ಮೂಲಕ ಎಲ್ಲ ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸ ಮುಂದಿನ ಅಧಿವೇಶನ ಆದ ಕೂಡಲೇ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ದೊಡ್ಡ ದೊಡ್ಡ ಯೋಜನೆಗಳು ಉಪ್ಪಿನಂಗಡಿಗಿರಲಿ, ಬಾಕಿದು ನಮ್ಮ ಮೆಡಿಕಲ್ ಕಾಲೇಜ್ ತಮಗೆಲ್ಲ ಗೊತ್ತಿದೆ. ಈಗಲೇ 300 ಬೆಡ್ಡಿನ ಆಸ್ಪತ್ರೆಗೆ ಟೆಂಡರ್ ಪ್ರಕ್ರಿಯೆ ಆರಂಭ ಆಗಿದೆ. ಆನಂತರ ಮೆಡಿಕಲ್ ಕಾಲೇಜು ಕೂಡ ಮುಂದಿನ ದಿವಸಗಳಲ್ಲಿ ಆಗುವಂಥ ಕೆಲಸಗಳು ಆಗ್ತದೆ. ಒಟ್ಟು ಪುತ್ತೂರಿನ ಅಭಿವೃದ್ಧಿ, ದೇವಸ್ಥಾನಗಳು, ಭಜನಾ ಮಂದಿರಗಳು ಸುಮಾರು 8 ಕೋಟಿ ರೂಪಾಯಿಗಳನ್ನು ಈಗ ತಾನೇ ನಾವು ಇಟ್ಟಿದ್ದೇವೆ, ಮೀಸಲಿಟ್ಟಿದ್ದೀವಿ. ಮುಂದಿನ 4 ತಿಂಗಳಲ್ಲಿ ಬರೀ ದೇವಸ್ಥಾನಗಳಿಗೆ, ಭಜನಾ ಮಂದಿರಗಳಿಗೆ, ಕಟ್ಟೆಗಳಿಗೆ ಮತ್ತು ಸಂಘಟನೆಗಳಿಗೆ ಸುಮಾರು 8 ಕೋಟಿ ರೂಪಾಯಿಗಳ ಅನುದಾನ ಆಗ್ತದೆ. ಅಲ್ಪಸಂಖ್ಯಾತರಿಗೆ ಬೇಕಾಗಿರುವಂತಹದ್ದು ಸುಮಾರು 10 ಕೋಟಿ ಅನುದಾನದ ಬೇಡಿಕೆಯನ್ನು ಇಟ್ಟಿದ್ದೇವೆ. 7.5 ಕೋಟಿ ರೂಪಾಯಿಗಳ ಕೊಡ್ತೇವೆ ಅನ್ನುವ ವಾಗ್ದಾನವನ್ನು ಈಗ ತಾನೇ ಮಾಡಿದ್ದಾರೆ. ಅದನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತದೆ. ಒಟ್ಟಿನಲ್ಲಿ ಪುತ್ತೂರಿಗೊಂದು ಅಷ್ಟು ಅನುದಾನವನ್ನು ತಂದು ಪುತ್ತೂರಿನ ಅಭಿವೃದ್ಧಿಯನ್ನು ಮಾಡಿ ಮುಂದೆ 2 ವರ್ಷದ ನಂತರ ಚುನಾವಣೆ ಬರಲಿಕ್ಕಿದೆ. ಅದರಲ್ಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಜನರ ಸೇವೆಯನ್ನು ಮಾಡುವ ಮುಖಾಂತರ, ಜನರನ್ನು ಮನಸ್ಸನ್ನು ಗೆಲ್ಲುವ ಮುಖಾಂತರ ನಾವೆಲ್ಲ ಕಾರ್ಯಕರ್ತರು ಕೆಲಸ ಮಾಡಿದರೆ ಪುತ್ತೂರಿನ ಅಭಿವೃದ್ಧಿ ಪರವಾಗಿ ಜನ ಮತ ಚಲಾಯಿಸ್ತಾರೆ ಅನ್ನುವ ನಮಗೆ ನಂಬಿಕೆ ಇದೆ. ಆದ್ದರಿಂದ ನಮ್ಮ ಒಂದೇ ಒಂದು ಧ್ಯೇಯ ಇರುವಂಥದ್ದು, ಒಂದು ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಯುವಕರಿಗೆ ಉದ್ಯೋಗ ಸಿಗಬೇಕು, ಈ ಪುತ್ತೂರಿಗೆ ಟೂರಿಸಮ್ ಆಗಿ ಇದನ್ನು ಕನ್ವರ್ಟ್ ಮಾಡಿ ದೈವಸ್ಥಾನ, ಭಜನಾ ಮಂದಿರಗಳು ಎಲ್ಲ ಇಲ್ಲಿ ಅಭಿವೃದ್ಧಿ ಆದರೆ ಏನು ಧರ್ಮಸ್ಥಳ, ಸುಬ್ರಹ್ಮಣ್ಯಕ್ಕೆ ಬರುವಂಥ ಯಾತ್ರಾರ್ಥಿಗಳು ಉಪ್ಪಿನಂಗಡಿಗೆ ಬಂದು ಪುತ್ತೂರಿಗೆ ಬಂದು ಈ ಕಡೆಯಿಂದ ಹೋದರೆ ಟೂರಿಸಮ್ ಡೆವಲಪ್ಮೆಂಟ್ ಆಗ್ತದೆ, ಇಂಡಸ್ಟ್ರಿಯು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ನಮ್ಮ ವಿಚಾರ ಇದೆ. ಅದಕ್ಕೆ ಪೂರಕವಾಗಿ ಎಲ್ಲ
ಕಾಮಗಾರಿಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಎರಡೂವರೆ ವರ್ಷದಲ್ಲಿ ಇಷ್ಟುವರೆಗೆ ಅನುದಾನಗಳನ್ನು ತರುವಲ್ಲಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇನ್ನು 2.5 ವರ್ಷದಲ್ಲಿ ಏನು ಅನುದಾನಗಳನ್ನು ಇವತ್ತು ತಂದಿದ್ದೀವ ಅದನ್ನು ಜನರ ಕಣ್ಣಿಗೆ ಕಾಣುವ ಥರ ತೋರಿಸುವ ಥರ ಕೆಲಸ ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ಆದ್ದರಿಂದ ಪುತ್ತೂರಿನ ಅಭಿವೃದ್ಧಿ ಆಗಲಿಲ್ಲ ಅಂತ ಯಾರಾದರೂ ಹೇಳ್ತಾ ಇದ್ದರೆ ಇಷ್ಟು ವರ್ಷದಲ್ಲಿ ಅವರು ಗಣನೆ ತಗೊಳ್ಬೋದು. ಇಷ್ಟು ವರ್ಷ ಸುಮಾರು 25-30 ವರ್ಷದಿಂದ ಆಗದಿರುವಂಥ ಕೆಲಸ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತದೆ. ಕುಡಿಯೋ ನೀರದ್ದು ನಿಮಗೆ ಗೊತ್ತಿರ್ಬೋದು, 1,006 ಕೋಟಿ ರೂಪಾಯಿ ಕಾಮಗಾರಿಗಳು, ಇನ್ನೊಂದು 6-7 ತಿಂಗಳಲ್ಲಿ ಅದು ಕಾಮಗಾರಿಗಳು ಮುಗೀತದೆ. ಸುಮಾರು 75-100 ಕೋಟಿ ರೂಪಾಯಿ ಏನು ಅನುದಾನಗಳು ಬಂದಿದೆ, ಅದರಲ್ಲಿ 1,260 ಕಾಮಗಾರಿಗಳು ಬೇರೆ ಬೇರೆ ಕಡೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತದೆ. ರಸ್ತೆ ಕಾಮಗಾರಿಗಳು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಗ್ರಾಮೀಣ ಭಾಗದ ರಸ್ತೆಗಳು ಸ್ವಲ್ಪ ಹಾಳಾಗಿದೆ, ಅದಕ್ಕೆ ಮುಖ್ಯಮಂತ್ರಿಯವರ ಹತ್ರ ನಾವು ಹಣದ ಬೇಡಿಕೆಯನ್ನು ಇಟ್ಟಿದ್ದೇವೆ. ಅಂದರೆ ಪ್ಯಾಚ್ ವರ್ಕಿಗಾಗಿ ಏನು ಕಾಂಕ್ರೀಟ್ ರಸ್ತೆ ಮಾಡಿ ಬಾಕಿ ಉಳಿದಂಥ ಪ್ಯಾಚ್ ವರ್ಕಿಗೆ ಹಣದ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಬಂದಿರುವಂಥ ಎಲ್ಲರಿಗೆ ನಾನು ಬರುವಾಗ ಹವಾಮಾನ ತೊಂದರೆಯಿಂದಾಗಿ 2 ಗಂಟೆ ಫ್ಲೈಟಲ್ಲಿ ಕೂತವರು 5 ಗಂಟೆಗೆ ಬಂದು ಏರ್ಪೋರ್ಟಿಗೆ ಬಂದಿದ್ದೀವಿ. 6 ಗಂಟೆಗೆ ಫ್ಲೈಟಲ್ಲಿ ಕೂತವರು 8:35ಕ್ಕೆ ನಮ್ಮನ್ನು ಅಲ್ಲಿಂದ ಕರ್ಕೊಂಡು ಬಂದಿರುವಂಥದ್ದು. ಅದರಿಂದ ಬರುವಾಗ ಸ್ವಲ್ಪ ತಡ ಆಗಿದೆ. ನಿಮ್ಮ ಹತ್ರ ಕ್ಷಮೆಯನ್ನು ಕೋರಿ ಎಲ್ರಿಗೆ ಶುಭವನ್ನು ಹಾರೈಸಿ ನಾನು